ಉಡುಪಿ ಜಿಲ್ಲೆಯನ್ನೇ ಬೆಚ್ಚಿ ಬೀಳಿಸಿದ್ದ ನೇಜಾರಿನ ತೃಪ್ತಿನಗರದಲ್ಲಿ ನಡೆದ 4 ಕೊಲೆ ಪ್ರಕರಣ ಸಂಬಂಧಿಸಿದಂತೆ ಉಡುಪಿ ಎಸ್ಪಿ ಮಾಧ್ಯಮಗಳಿಗೆ ಸಮಗ್ರ ಮಾಹಿತಿ ನೀಡಿದ್ದು, ಕೊಲೆಯಾದ ಗಗನಸಖಿ ಐನಾಜ್ ಮತ್ತು ಹಂತಕ ಪ್ರವೀಣ್ಗೆ 8 ತಿಂಗಳಿನಿಂದ ಆತ್ಮೀಯವಾದ ಪರಿಚಯವಿತ್ತು ಎಂದಿದ್ದಾರೆ. ಐನಾಜ್ಗೆ ಪ್ರವೀಣ್ ಹಲವಾರು ಸಹಾಯ ಮಾಡಿದ್ದಾನೆ. ಆದರೆ ಸುಮಾರು 1 ತಿಂಗಳಿನಿಂದ ಐನಾಜ್ ಆತನ ಜೊತೆ ಸರಿಯಾಗಿ ಮಾತನಾಡುತ್ತಿರಲಿಲ್ಲ. ಐನಾಜ್ ಬಗ್ಗೆ ಬಹಳ ಪೊಸೆಸಿವ್ ಆಗಿದ್ದ ಪ್ರವೀಣ್ ಹತಾಶೆಯಿಂದ ಕೊಲೆ ಮಾಡಬೇಕೆಂದು ಪೂರ್ವ ಸಿದ್ಧತೆ ಮಾಡಿಕೊಂಡಿದ್ದ ಎಂದು ತಿಳಿಸಿದ್ದಾರೆ. ಕೊಲೆ ಪ್ರಕರಣ ಭೇದಿಸಲು ಒಟ್ಟು 11 ತಂಡ ರಚನೆ ಮಾಡಿದ್ದು 50 ಪೊಲೀಸರು ಮತ್ತು ಜಿಲ್ಲೆಯ ಎಲ್ಲ ಪೊಲೀಸ್ ಅಧಿಕಾರಿಗಳು ರಾತ್ರಿ ಹಗಲು ಕೆಲಸ ಮಾಡಿದ್ದಾರೆ. ಎಲ್ಲ ಕಡೆಯಿಂದ ಮಾಹಿತಿ ಬಂದ ಕಾರಣ ಎಲ್ಲ ತನಿಖೆ ಮಾಡಿದ್ದೇವೆ. 4 ಕೊಲೆ ಪ್ರಕರಣ ದೊಡ್ಡ ಸವಾಲಾಗಿತ್ತು. ರಾಷ್ಟ್ರ ಮಟ್ಟದಲ್ಲಿ ಚರ್ಚೆಯಾದ ಪ್ರಕರಣ ಇದಾಗಿತ್ತು. ನಾವು ತಂಡವಾಗಿ ಕೆಲಸ ಮಾಡಿ ಆರೋಪಿಯನ್ನು ಬಂಧಿಸಿದ್ದೇವೆ. ಚಾರ್ಜ್ ಶೀಟ್ ಸಲ್ಲಿಕೆಗೆ ಇನ್ನೂ 70-80 ದಿನ ಇದೆ. ಎಲ್ಲ ಸಾಕ್ಷಿಗಳ ಸಂಗ್ರಹ ಮಾಡುತ್ತಿದ್ದೇವೆ. ಗಂಭೀರ ಪ್ರಕರಣವಾದ ಹಿನ್ನೆಲೆ ಎಲ್ಲ ಮಾಹಿತಿ ಮಾಧ್ಯಮಕ್ಕೆ ಕೊಡಲು ಸಾಧ್ಯವಿಲ್ಲ ಎಂದು ಎಸ್ಪಿ ಹೇಳಿದರು. ಹಸೀನಾಗೆ ಆರ್ಥಿಕ ಮೋಸವಾದ ಬಗ್ಗೆ ಮಾಹಿತಿ ಸಿಕ್ಕಿದೆ. ಕುಟುಂಬದಿಂದ ದೂರು ಪಡೆದುಕೊಂಡು ತನಿಖೆ ಮಾಡುತ್ತೇವೆ ಎಂದರು. ಐನಾಜ್ ಕುಟುಂಬ ತನಿಖೆಗೆ ಬಹಳ ಸಹಕಾರ ಕೊಟ್ಟಿದೆ. ನೂರ್ ಮೊಹಮ್ಮದ್ ಕುಟುಂಬ ಬಹಳ ನೋವಲ್ಲಿದೆ. ವಿಶೇಷ ವಕೀಲರ ನೇಮಕ್ಕೆ ನಾವು ಸಹಕಾರ ನೀಡುತ್ತೇವೆ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಬಗ್ಗೆ ಕುಟುಂಬ ಮನವಿ ನೀಡಿದೆ ಎಂದ ಅವರು, ಆರೋಪಿಗೆ ಹಿರಿಯರ್ಕ ಜೈಲಿನಲ್ಲಿ ಪ್ರತ್ಯೇಕ ಸೆಲ್ ವ್ಯವಸ್ಥೆ ಮಾಡಲಾಗಿದೆ. 2 ಪೊಲೀಸರ ಬಂದೋಬಸ್ತ್ ನಿಯೋಜನೆ ಆಗಿದೆ ಎಂದು ಎಸ್ಪಿ ಹೇಳಿದರು. ಮಲ್ಪೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿರುವ ನೇಜಾರ್ ಎಂದು ಒಂದು ಜಾಗದಲ್ಲಿ ಒಂದೇ ಕುಟುಂಬದಲ್ಲಿ 4 ಜನವನ್ನು ಮರ್ಡರ್ ಮಾಡಿದ ಪ್ರಕರಣ ದಾಖಲಾಗಿದೆ. ಈಗಾಗಲೇ ಆರೋಪಿಯಾದ ಪ್ರವೀಣ್ ಚೌಗ್ಲೆ ಎಂಬುವರನ್ನು ಅರೆಸ್ಟ್ ಮಾಡಲಾಗಿದೆ. ಆರೋಪಿಯನ್ನು ಕಸ್ಟಡಿಗೆ ತಗೊಂಡು ಕಸ್ಟಡಿಗೆ 14 ಡೇಸ್ ಕೊಟ್ಟಿದ್ದಾರೆ. ನಮ್ಮ ಇನ್ವೆಸ್ಟಿಗೇಷನ್ಗೆ ಬೇಕಾಗಿರುವ ಎಲ್ಲ ದಾಖಲಾತಿಗಳು ಮತ್ತು ಮಾಜರ್ ಪ್ರಕ್ರಿಯೆಗಳೆಲ್ಲ ಬೇಗ ಮುಗಿಸಿ ನಾವು ನಿನ್ನೆ ಆರೋಪಿಯನ್ನು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ವಿ. ಆರೋಪಿ ತನಿಖೆಯಲ್ಲಿ ಕಂಡು ಬಂದಿರೋದೇನೆಂದ್ರೆ, ಆರೋಪಿ ಮತ್ತೆ ವಿಕ್ಟಿಮ್ ಅವರಿಗೆ ಸುಮಾರು 8 ತಿಂಗಳಿಂದ ಒಂದೇ ಕಡೆ ಕೆಲಸ ಮಾಡಿ ಪರಿಚಯ ಇದೆ. ಒಂದು 8ರಿಂದ 10 ಬಾರಿ ಒಂದೇ ಕ್ರೂನಲ್ಲಿ ಇಂಟರ್ನ್ಯಾಷನಲ್ ಫ್ಲೈಟ್ಸ್ ನಲ್ಲಿ ಹೋಗ್ತಾ ಬರ್ತಾ ಇದ್ರು. ಅದೇ ಸಂದರ್ಭದಲ್ಲಿ ಇಬ್ಬರಿಗೂ ಮಧ್ಯದಲ್ಲಿ ಸ್ವಲ್ಪ ಫ್ರೆಂಡ್ಶಿಪ್ ಇತ್ತು. ಈ ಕಾರಣದಿಂದ ಆರೋಪಿ ವಿಕ್ಟಿಮ್ಗೆ ಅವರು ಸ್ವಲ್ಪ ಸಹಾಯ ಮಾಡಿದ್ದಾರೆ. ಮನೆ ಕೊಡ್ಲಿಕ್ಕೆ ಮತ್ತೆ ವಿಕ್ಟಿಮ್ ಟ್ರಾವೆಲ್ ಮಾಡ್ಲಿಕ್ಕೆ ಆರೋಪಿದ ಗಾಡಿನೇ ಬಳಸಲಿಕ್ಕೆ, 2 ವೀಲರ್ ಬಳಸಲಿಕ್ಕೆ ಕೊಟ್ಟಿದ್ದಾರೆ. ಈ ತರ ಒಂದು ಫ್ರೆಂಡ್ಶಿಪ್ ಬೆಳೀತಾ ಬಂತು. ಈಗ 1 ತಿಂಗಳ ಕೆಳಗೆ ಅಥವಾ ಸ್ವಲ್ಪ ದಿವಸದಲ್ಲಿ ಈಗ ವಿಕ್ಟಿಮ್ ಯಾರಿದ್ದಾರೋ ಅವರು ಆರೋಪಿಯನ್ನು ಅವರ ಹತ್ರ ಸರಿಯಾಗಿ ಮಾತಾಡ್ತಾ ಇರಲಿಲ್ಲ. ಇದೇ ವಿಚಾರದಲ್ಲಿ ಆರೋಪಿಗೆ ಅವರ ಮೇಲೆ ಜಾಸ್ತಿ ಪಾಸಿಟಿವ್ನೆಸ್ ಇದ್ದದರಿಂದ ಅವರನ್ನು ಕೊಲೆ ಮಾಡಬೇಕು ಎಂದು ಪೂರ್ವ ಸಿದ್ಧತೆ ಮಾಡಿಕೊಂಡು ಅವನು ಇನ್ಸಿಡೆಂಟ್ ದಿವಸ ಬೆಳಗ್ಗೆ ಅವನ ಮನೆಯಿಂದ ಎರ್ಲಿ ಮಾರ್ನಿಂಗ್ ಹೊರಡಿ ಬಂದು ಪ್ಲಾನ್ ಮಾಡಿಕೊಂಡು ಇಲ್ಲಿ ಟೋಲ್ ಗೇಟ್ ನಲ್ಲಿ CCTV ಫುಟೇಜ್ ಎಲ್ಲ ಸಿಗಬಾರದು ಎನ್ನುವ ಉದ್ದೇಶದಿಂದ ಗಾಡಿಯನ್ನು ಟೋಲ್ ಗೇಟ್ ಹಿಂದೆನೆ ನಿಲ್ಲಿಸಿ, ಆಮೇಲೆ ಬೇರೆ ಬೇರೆ ದಾರಿನಲ್ಲಿ ಬಸ್ಸು, ಬೈಕ್, ಆಟೋ ಆ ಥರ ಅಲ್ಲಿಂದ ಬಂದು ಮನೆಯೊಳಗೆ ಹೋದಾಗ ಫಸ್ಟ್ ವಿಕ್ಟಿಮ್ ಒಬ್ಬರನ್ನು ಅಟ್ಯಾಕ್ ಮಾಡ್ತಾನೆ. ಅವನು ಆಲ್ರೆಡಿ ತಂದಿರುವ ಚಾಕುವಿನಿಂದ, ಮನೆಯಿಂದ ತಂದಿರುವ ಒಂದು ಚಾಕುವಿನಿಂದ ವಿಕ್ಟಿಮ್ ಅನ್ನು ಅಟ್ಯಾಕ್ ಮಾಡಿ, ಆಮೇಲೆ ವಿಕ್ಟಿಮ್ ಸೌಂಡ್ ಕೇಳಿ ತಾಯಿ ಹೊರಗೆ ಬರ್ತಾರೆ. ಆಮೇಲೆ ತಾಯಿಗೆ ಅಟ್ಯಾಕ್ ಮಾಡುವ ಸಂದರ್ಭದಲ್ಲಿ ರೂಮ್ ಒಳಗೆ ಇದ್ದ ಅಕ್ಕ ಬರ್ತಾರೆ. ಸೊ ಇಂಡಿವಿಜುವಲಿ ಒಬ್ಬೊಬ್ಬರಿಗೆ ಅಟ್ಯಾಕ್ ಮಾಡಿ ಆಮೇಲೆ 3 ಜನದ್ದು ಗುಬ್ಬೆ ಕೂರಿ ಹೊರಗೆ ಆಟ ಆಡ್ತಾ ಇದ್ದಾನೆ ಅವನು. ಈ ಒಂದು ವಿಕ್ಟಿಮ್ದು, ಪ್ರಥಮ ವಿಕ್ಟಿಮ್ದು ತಮ್ಮ ಅವನು ಓಡಿ ಒಳಗೆ ಬರ್ತಾ ಇದ್ದಾನೆ. ಸೊ ಬಾಗಿಲ ಹತ್ರ ಅವನಿಗೂ ಚಾಕು ಹಾಕಿ, ಸೊ ಒಂದೇ ಟೈಮ್ ನಲ್ಲಿ 4 ಜನ ಇಲ್ಲದೆ ಎಲ್ಲರೂ ಒಂದೊಂದು ಟೈಮ್ ನಲ್ಲಿ ಬಂದಿರೋದ್ರಿಂದ ವಿಕ್ಟಿಮ್ಗೆ ಅಲ್ಲಿ ಕೊಲೆ ಮಾಡ್ಲಿಕ್ಕೆ ಈಸಿಯಾಗಿ ಅವನು ಕೊಲೆ ಮಾಡಿದ್ದಾನೆ. ಅಲ್ಲಿಂದ ಮತ್ತೆ ಸೇಮ್ ಬೇರೆ ಬೇರೆ ಮಾರ್ಗವಾಗಿ ಅವನು ಸೇಮ್ ಮುಲ್ಕಿ ಕಡೆ ಹೋಗಿ ಅವನು ಮಾಡಿದ್ದ ಕೊಲೆಗೆ ಬಳಸಿದ್ದ ಆ ಸಂದರ್ಭದಲ್ಲಿ ಬಟ್ಟೆಗಳು ಕೆಲವೊಂದನ್ನು ಅವನು ಬರ್ನ್ ಮಾಡಿದ್ದಾನೆ ಅಲ್ಲಿ ಪಕ್ಕದಲ್ಲಿ. ಆಮೇಲೆ ಅಲ್ಲಿಂದ ಹೋಗಿ ಇಮಿಡಿಯೇಟ್ಲಿ ಮನೆಗೆ ಹೋಗಿ ಅವನು ಹಾಸ್ಪಿಟಲ್ಗೆ ಹೋಗಿ ಟ್ರೀಟ್ಮೆಂಟ್ ತಗೊಂಡು, ತಕ್ಷಣ ಟ್ರೀಟ್ಮೆಂಟ್ ಆದ ಮೇಲೆ ಮತ್ತೆ ಉಳಿದ ವಸ್ತುಗಳು ಏನಿತ್ತು ಅವನ ಕೈನಲ್ಲಿ ಅದೆಲ್ಲ ಡಿಸ್ಪೋಸ್ ಮಾಡಿ, ಚಾಕು ಮನೆಯಲ್ಲಿ, ಕಿಚನ್ ನೈಫ್ ಮನೆಯಲ್ಲಿ ಯಾರಿಗೂ ಸಂತೆಗೆ ಬರಬಾರದು ಎನ್ನುವುದಕ್ಕಾಗಿ ಅದನ್ನು ಅಲ್ಲೇ ಇಟ್ಟು ಮತ್ತೆ ಅವನು ಮುಂದೆ ಅವನು ರೆಗ್ಯುಲರ್ ಆಗಿ
ಹೆಂಡತಿ ಜೊತೆ ಹೆಂಡತಿ ಅವರು ಮನೆ ಊರಿಗೆ ಬೇರೆ ಕಡೆ ಹೊರಟು ಹೋಗಿರ್ತಾರೆ. In 2007 and during the training period he got this job. This job had a better salary than the previous job, so he had left the job and he had joined this. ಒಬ್ಬನೇನ ಇವರಿಂದ ಬೇರೆ ಯಾರು ಹೆಲ್ಪ್ ಮಾಡಿದ ಸಹಕಾರ ಇಲ್ಲ, ಆ ಥರ ಏನೂ ಇಲ್ಲ. ಕೊಲೆ ಮಾಡೋ ಉದ್ದೇಶ ಅವಳನ್ನು ಮಾತ್ರವಾ ಎಲ್ಲರನ್ನು? ಅವಳನ್ನು ಮಾತ್ರ ಕೊಲೆ ಮಾಡಕ್ಕೆ ಹೋಗಿದ್ದಾನೆ, ಬಟ್ ಅಲ್ಲಿ ಎಲ್ಲರೂ ತಡೆಯಕ್ಕೆ ಬಂದಿದ್ದಾರೆ ಒಬ್ಬರಿಗಿಂತ ಒಬ್ಬರು. ಸೊ ಅದಕ್ಕೋಸ್ಕರ ಎಲ್ಲರಿಗೂ ಕೊಲೆ ಮಾಡಕ್ಕೆ ಹೋಗಿದ್ದಾರೆ. ನಾವು ಡೀಟೇಲ್ ಆಗಿ ವೆರಿಫೈ ಮಾಡಿದ್ದೀವಿ. ಎಲ್ಲ ಆಂಗಲ್ಸ್ ನಲ್ಲಿಯೂ ನಾವು ಇನ್ವೆಸ್ಟಿಗೇಷನ್ ಕಂಡಕ್ಟ್ ಮಾಡಿ ಈ ಹಂತದಲ್ಲಿ ನಮಗೆ ಇದು ಒಂದು ಪೊಸೆಸಿವ್ನೆಸ್ ಮೇಲೆ ಆಗಿರೋ ಕೊಲೆ ಎಂದು ನಮಗೆ ಸ್ಪಷ್ಟ